ಪುತ್ತೂರಿನ ಆರ್ಯಾಪು ಸೊಸೈಟಿಯಲ್ಲಿ ಕಳಪೆ ಅಕ್ಕಿಯನ್ನ ವಿತರಿಸಲಾಗುತ್ತಿತ್ತು. ಈ ಬಗ್ಗೆ ಸಮಗ್ರ ವರದಿಯನ್ನ ವಿ4 ನ್ಯೂಸ್ನಲ್ಲಿ ಬಿತ್ತರಿಸಲಾಗಿತ್ತು. ವರದಿ ನೋಡಿದ ಅಲ್ಲಿನ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಅವರು ತಕ್ಷಣ ಸ್ಪಂದನೆ ನೀಡಿದ್ದಾರೆ. ಮಾತ್ರವಲ್ಲದೆ ಅಧಿಕಾರಿಗಳೊಂದಿಗೆ ಸೇರಿ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಈ ಹಿಂದೆ ಬಂದ ಕಳಪೆ ಅಕ್ಕಿಯ ವರದಿಯು ಸತ್ಯಕ್ಕೆ ದೂರವಾದ ವಿಚಾರವಾಗಿದೆ. ಹಾಳಾದ ಅಕ್ಕಿಗಳ ಗೋಣಿಯನ್ನ ಬದಿಗೆ ಸರಿಸಿಟ್ಟರೂ ಅದು ಒಬ್ಬರು ಇನ್ನೊಬ್ಬರಿಗೆ ಮಾತ್ರ ಆ ಅಕ್ಕಿ ಹೋಗಿರುತ್ತದೆ. ಸಣ್ಣ ಪುಟ್ಟ ತಪ್ಪುಗಳು ಆಗುತ್ತಿರುತ್ತದೆ. ಅದನ್ನ ದೊಡ್ಡದು ಮಾಡದೆ ನಮ್ಮ ಗಮನಕ್ಕೆ ತಿಳಿಸಿ. ಹೀಗಾದರೆ ರೇಷನ್ ವಿತರಿಸುವುದನ್ನ ಕೈ ಬಿಡಲಾಗುವುದು ಎಂದರು. ಹಾಳಾಗಿರುವ ಅಕ್ಕಿಯನ್ನ ಆದಷ್ಟು ಬೇಗನೆ ಬದಲಾಯಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಅವರು ಕೂಡ ಇದಕ್ಕೆ ಸ್ಪಂದಿಸಿದ್ದು ಆದಷ್ಟು ಬೇಗ ಬದಲಾಯಿಸಿ ಕೊಡುತ್ತೇವೆ ಎಂದಿದ್ದಾರೆ. ಹಾಗಾಗಿ ಹಾಳಾದ ಕಳಪೆ ಅಕ್ಕಿಗಳ ಗೋಣಿಯನ್ನ ಬೇರೆನೇ ಇಡಲು ತಿಳಿಸಿದ್ದೇವೆ ಎಂದರು. ಮೊನ್ನೆ ತಾನೇ ಬಂದಂತ 13 ಚೀಲಗಳು ಕಳಪೆ ಇದ್ದ ಕಾರಣ ಅದನ್ನು ಬೇರೆನೇ ಇಡಲಿಕ್ಕೆ ಸೂಚಿಸಿದ್ದೇವೆ. ಅದರಂತೆ ಇಲಾಖಾ ಅಧಿಕಾರಿಗಳ ಸೂಚನೆ ಮೇರೆಗೆ ಅವರು ಅದನ್ನು ಬದಲಿಸಿ ಕೊಡುವಂಥ ಒಳ್ಳೆ ಅಕ್ಕಿಯನ್ನು ಕೊಡುವಂಥ ಮಾತನ್ನು ನಮಗೆ ನೀಡಿದರು. ಆದರೆ ಇಲ್ಲಿ ಯಾವತ್ತೂ ಏನು ಅಚಾತುರ್ಯದಲ್ಲಿ ಆ ಅಕ್ಕಿಯನ್ನು ಏನು ವಾಪಸ್ ಕೊಡುವಂಥ ಅಕ್ಕಿ ಒಬ್ಬರಿಗೆ ಸರಬರಾಜಾಗಿದೆ. ಅದು ನಮ್ಮ ರೇಷನ್ಗಳಾಗಿದೆ. ಅವರು ಇದನ್ನು ಮಾಧ್ಯಮಕ್ಕೆ ಆ ಒಂದು ಕಳಪೆ ಅಕ್ಕಿಯನ್ನು ವಿತರಣೆ ಮಾಡಿದ ದೂರುಗಳ ಪ್ರಕಾರ ನಮಗೆ ವರದಿಯಾಗಿರ್ತದೆ. ಈಗಾಗಲೇ ನಾವು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದ ಸಿಬ್ಬಂದಿಗಳಿಗೆ ಯಾವುದೇ ಕಳಪೆ ಅಕ್ಕಿ ಬಂದರೂ ಅಂಥ ಅಕ್ಕಿಗಳು ಬಂದರೆ ಕೂಡಲೇ ನಮ್ಮ ಗಮನ ತರಬೇಕು. ಅದನ್ನು ಕೂಡಲೇ ಅದನ್ನು ರಿಪ್ಲೇಸ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಸೂಚನೆ ನೀಡಿದ್ದೇವೆ. ಮತ್ತು ನಮ್ಮ ಆರ್ಯಾಪ್ ಸೊಸೈಟಿಯಲ್ಲಿ ನಾವು ರೇಷನ್ ವಿತರಣೆ ನಷ್ಟದಲ್ಲಿ ನಡೆಸ್ತಾ ಇದ್ದೇವೆ. ಆರ್ಯಾಪ್ ಸೊಸೈಟಿಗೆ ಸರಬರಾಜಾದ ಅಕ್ಕಿಯಲ್ಲಿ ಕಳಪೆ ಅಕ್ಕಿ ಉಂಟು ಅಂತ ನಮ್ಮ ಅಧ್ಯಕ್ಷರು ಹಾಗೂ ಸೊಸೈಟಿಯ ಇತರರು ದೂರು ಕೊಟ್ಟಿದ್ದು. ಹಾಗೆ ಮಾಧ್ಯಮಗಳಿಂದಲೂ ನಿಮಗೆ ಗೊತ್ತಾಗಿದೆ. ಈ ದೂರಿನಲ್ಲಿ ಅಂದರೆ ಅಲ್ಲಿ ತನಿಖೆ ಮಾಡುವಾಗ ಒಂದು 6.5 ಕ್ವಿಂಟಾಲ್ನಷ್ಟು ಅಂದರೆ 13 ಚೀಲ ಅಕ್ಕಿ ಕಳಪೆ ಆಗಿತ್ತು. ಅದನ್ನು ನಾವು ವಾಪಸ್ ಗೋಡೌನಿಗೆ ತಂದು ರೀಪ್ಲೇಸ್ ಮಾಡ್ತೇವೆ ಅಂತ ಹೇಳಿ ನಿರ್ದೇಶನ ನೀಡಿದ್ದೇವೆ.